ಮಕ್ಕಳಿಗೆ ವಿವಾದಿತ ಪಠ್ಯಪುಸ್ತಕ ಇನ್ನೂ ತಲುಪಿಲ್ಲ. ಈಗಾಗಲೇ ಪುಸ್ತಕ ತಯಾರಾಗಿದೆ, ಆದರೆ ಮುಖ್ಯಮಂತ್ರಿಗಳು ಪರಿಷ್ಕರಿಸುತ್ತೇವೆ ಎಂದು ಹೇಳಿದ್ದು ಯಾವುದನ್ನ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಪ್ರಶ್ನಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ವಿವಾದಿತ ಚಕ್ರತೀರ್ಥರನ್ನು ಕರೆಸಿ ಸನ್ಮಾನ ಹಮ್ಮಿಕೊಂಡ ಸೀಮಾಂಜಲಿ ಸಂಸ್ಥೆ ಯಾವುದು? ನಾವು ಈ ಬೆದರಿಕೆಗೆ ಬಗ್ಗೋದಿಲ್ಲ. ತಾಕತ್ತಿಲ್ಲದವರು ಸನ್ಮಾನ ಕಾರ್ಯಕ್ರಮ ರದ್ದುಗೊಳಿಸಿದ್ದಾರೆ. ಇನ್ನೊಮ್ಮೆ ಮಾಡಲಿ, ಇಲ್ಲಿನ ವಿಚಾರ ಪ್ರಿಯರು ಹೆದರೋದಿಲ್ಲ ಎಂದು ಹರೀಶ್ ಕುಮಾರ್ ಹೇಳಿದರು. ನಾರಾಯಣ ಗುರುಗಳ ಟ್ಯಾಬ್ಲೋ ಕೈಬಿಟ್ಟದ್ದು, ವಿಜಯ ಬ್ಯಾಂಕನ್ನು ಬೇರೆ ಬ್ಯಾಂಕಿನೊಳಗೆ ಸೇರಿಸಿದ್ದು ಎಂದು ತುಳುವರನ್ನು ಅವಮಾನಿಸುವ ಕೆಲಸವನ್ನು ಬಿಜೆಪಿಯವರು ಮಾಡಿದ್ದಾರೆ. ಈಗ ಏಕೀಕರಣ ಹೋರಾಟದಲ್ಲಿ ಕಯ್ಯಾರ ಕಿಂಜಣ್ಣರಯ್ಯವರ ಹೆಸರು ಬದಲಿಸಿ ಮಂಜೇಶ್ವರ ಗೋವಿಂದ ಪೈ ಹೆಸರು ಸೇರಿಸಿದ್ದಾರೆ. ಪೈಗಳು ಭಾಷಾ ವಿಜ್ಞಾನಿ, ರಾಷ್ಟ್ರಕವಿ. ಆದರೆ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದವರು ಕಯ್ಯಾರ ಕಿಂಜಣ್ಣರಯ್ಯಗಳು. ಕವಿಯಾದ ಅವರು ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲ, ಆದರೆ ಅವರನ್ನು 16 ವರ್ಷ ಬದಿಯಡ್ಕ ಅಧ್ಯಕ್ಷರನ್ನಾಗಿ ಗೆಲ್ಲಿಸಿ ಸಾಧನೆ ಮಾಡಲಾಗಿತ್ತು ಎಂದು ಮಿಥುನ್ ರೈ ಹೇಳಿದರು. ಲಾಭದಾಯಕದಲ್ಲಿದ್ದಂತಹ ನಮ್ಮ ತುಳುನಾಡಿನ ಅಸ್ತಿತ್ವವಂತಹ ವಿಜಯ ಬ್ಯಾಂಕ್ ಅನ್ನು ವಿಲೀನ ಮಾಡಿ ತುಳುವರಿಗೆ ಮಾಡಿದಂತಹ ಅನ್ಯಾಯ ಇಂದು ಪಠ್ಯಪುಸ್ತಕದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಧಾರ್ಮಿಕ ಚಳವಳಿಯನ್ನು ನಶಿಸುವಂತಹ ಹುನ್ನಾರವನ್ನು ಮಾಡಿದಂತಹ ರಾಜ್ಯ ಸರ್ಕಾರ